ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತಿಗೆ ನಮ್ಮ ಹಸು ಕರು ಹಾಕಿ 11 ದಿವಸ ಆಯಿತು. ಹಾಗಾಗಿ ಇವತ್ತು ಶುದ್ಧ ಆಮೆ ತೆಗೆಯುವುದು ಅಂತ ಹೇಳ್ತಾರೆ. ಹಾಗೆ ಇವತ್ತು ಅವಳನ್ನು ಸ್ನಾನ ಎಲ್ಲ ಮಾಡಿಸಿ ಹಾಲು ಕರೆದು ಮನೆಗೆ ಕೊಂಡೋಗಿ ದೇವರಿಗೆಲ್ಲ ಸಮರ್ಪಣೆ ಎಲ್ಲ ಮಾಡಲಿಕ್ಕೆ ಉಂಟು. ಹಾಗೆ ನಮ್ಮ ಕುಟುಂಬದಲ್ಲಿ ಇವತ್ತು ಮಹಾಲಯ ಅಮಾವಾಸ್ಯೆ ಕೂಡ. ಹಾಗೆ ಇವತ್ತಿನ ವ್ಲಾಗ್ ಎಲ್ಲ ಇಷ್ಟೆಲ್ಲ ವಿಶೇಷ ಉಂಟು. ಸೊ ಕೀಪ್ ವಾಚಿಂಗ್. ಬಾ ಬಾ ಬಲೆ 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 ಬಾಬು ಬಲೆ ಬಲೆ ಬಲೆ. ಅವಳದು ಕಿವಿ ಇದು ಟಿಕ್ಕಿ ತಿನ್ಲಿಕ್ಕೆ ನೋಡೋದು. ಚಳಿ ಕಾಯಿಸೋದಿಲ್ಲಿ. ಚಿನ್ನು ಚಿನ್ನು ಇವತ್ತು ಶನಿವಾರ ವೃತ ಅಲ್ಲ. ಸೊ ನನಗಿನ್ನು ಸ್ನಾನ ಮಾಡಲಿಕ್ಕೆ ಹೋಗಬೇಕು, ಮತ್ತೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡೋದು, ಮತ್ತೆ ಹೋಗೋದು ಮಹಾಲಯ ಅಮಾವಾಸ್ಯೆಗೆ. ಇದು ನೋಡಿ ಲಕ್ಷ್ಮಣ ಫಲ ಪುನಃ ನಮಗೆ ಜಗ್ಗಣ್ಣ ತಂದು ಕೊಟ್ಟಿದ್ದಾರೆ. ಆಫ್ಟರ್ ಎ ಲಾಂಗ್ ಟೈಮ್ ನಮ್ಮ ಮನೆಯಲ್ಲಿ ನಮ್ಮ ಮನೆಯ ಹಸುವಿನ ಹಾಲು. ನಾನು ಸಾರಿಟ್ಟದು ನೋಡಿ ಓಡುದು ಎಂತ ಏನತ್ತಮ್ಮ ಏನತ್ತ ಎಂಚಿನ ಓಡಿ ಸಾರಿಟ್ಟದಕ್ಕೆ ಹೆದ್ರಿಕೆ ಅಂತ ನನ್ನ ಮಗಳಾಗ್ತದೆ, ನಾನಾಗುದಿಲ್ಲ ಅಂತ ಎಂತ ನೋಡಿ ಓಡುದು ನೋಡಿ. ನಾನು ಸಾರಿಟ್ಟಾಗ ಇಟ್ಲೆ ನಾನು ಪರಕಿಯಾಗಿ ಆಯ್ತು ಅವಳಿಗೆ. ನೋಡಿ ಅಂತ ಇವಳ ಹತ್ರ ಆಗ್ತದೆ. ನಾನು ಹತ್ರ ಹೋದ ಕೂಡಲೇ ಓಡುದು. ಈಗ ನಾನು ಹೋಗ್ತೇನೆ ನೋಡಿ. ನಾನು ಹೋಗ್ತೇನೆ ನೋಡಿ. ಈಗ ನೋಡಿ ನೋಡಿ ಹೆದರಿಕೆ ಆಗುದು ಅವಳಿಗೆ. ಎಂತದ ವಾಯ್ಸ್ ಕಳೆ, ಓ ಎಂತ ಹೆದರಿಕೆ. ಈಗ ನಾನು ಮತ್ತು ಮಗಳು ಮಹಾಲಯಕ್ಕೆ ಹೋಗ್ತಾ ಇದ್ದೇವೆ. ಈಗಳು ಇಲ್ಲಿದ್ದಾಳೆ. ಕೋಡೆಗಳು ಅವಳಾತ ಸುಕೂರ್ನ ಉಂಡೆ ಇಂದೆಂಚಿನ ಹಿಟ್ಟು ಅವು ಅರಿತ ಮಾಡಿಲ್ಲ ಮೈದಲಾರಿಲ್ಲ ಎಲ್ಲ ಬರ್ತದೆ ಮಾಡ್ಬೋದಾ
ಫೇಸ್ಬುಕ್ಕು ಕಡಿಮೆ, ನೆಟ್ ವಿಡಿಯೋ ಮಾತ್ರ ಮಾಡೋಣ ಯೂಟ್ಯೂಬ್. ಓ ಜ್ಯೂಸ್ ಆಯ್ತಾ? ಇದು ನನ್ನ ಬಾಬಾ ಮಾಡಿದ ಜ್ಯೂಸ್ ಅಂತ ಇಕೊಳ್ಳಿ, ಇವರ ಗಂಡ ಮಾಡಿದ ಜ್ಯೂಸ್. ನಿಂಬೆ ಹುಳಿದ ಜ್ಯೂಸ್. ಜ್ಯೂಸ್ ಮಾಡಿದ್ವಿ ಇವತ್ತು, ಭಯಂಕರ ಸೂಪರ್ ಜ್ಯೂಸ್ ಆಗಿದೆ. ಸೂರ್ಯಕಾಂತಿ ಹೂ ನೋಡಿ. ಇಂಚಿನ ಬಂಡ ಅಪ್ಪ ಸುಕ್ಕೂರ್ನುಂಡೆ, ಇದು ಅರಿತ್ತ ಒಡ್ಡೆ, ಮೆಣಸ್ಕಾಯಿ, ಕೊದ್ದೇಲ್, ತಿಮರೆ ತಂಬುಳಿ, ಚಕ್ಕರ್ಪೆತ್ತು ಪಶಿಂಗ್ರಿ, ಇದು ಇಂಚಿನಪ್ಪ ಹಳೆ, ಇದು ತೋವೆ, ಒಂದು ಪುಳಿಕಂಜಿ, ಒಂದು ಪಾಯಸ, ಕ್ಯಾಬೇಜ್ ಪಲ್ಯ, ಮೊನ್ನೊಳಿ ಪಲ್ಯ, ಅಲಸಂಡೆ ಪಲ್ಯ, ಇದು ಕೂತಂಚಿನೊಂದು ಬಂಟ ಸಲಾಡ್ ಮಣಿಯ ಒಂದು ರಸಾಯನ ಹತ್ತದ್ದು ಒಂದು ಚಕ್ಕರ್ಪೇದ ಚಳ್ಳಿ ಚಳ್ಳಿಗೆ ಚಳ್ಳಿ ಉಪ್ಪು ಎತ್ನಾ ಚಕ್ಕರ್ಪೆ ಉಪ್ಪು ಎತ್ನಾ ಶಾರದಂಕು ಮಸ್ತ್ ಒಂದು ಮಹಾಲಯಂಕು ಪುರ ಮಹಾಲಯ ಪಂಟ ಮಂತ ಪಿತೃಗಳೆಲ್ಲ ಒಟ್ಟಿಗೆ ಶಾರದಾ ಭವನ ಶಾರದಾ ಅಂತ ನೀವು ಒರಿಯಾಗಿ ಮಾತಾಡದ ಆಲ್ರೆಡಿ ಗೊತ್ತಿರೋದೆ ಅವು ಒಂಜಿ ಪಾಡೋಡು ಅಂತ ಲೆಕ್ಕ. ಈ ಒಂಜಿ ಪಕ್ಷ ಅಂತ ಪಾಡುಂಟ ಭಾರಿ ವಿಶೇಷ ಅಂತ. ಮಂಗನಗೈಯಲ್ಲಿ ಉಳಿದಂತಹ ಬಾಳೆಗೊನೆ ಓ ನಮ್ಮ ವೃಂದಕ್ಕ ನೋಡಿ ಇಲ್ಲಿ
ವಾಕಿಂಗ್ ಆಯ್ತಾ? ಹಾಂ ನೋಡಿ, ಮಂಗ ತೆಗೆದು ಹಾಕಿದ ಅಡಿಕೆ, ಇದೆಲ್ಲ ನಿನ್ನೆದ ಅಡಿಕೆ. ಬಂಟಿ